ಇವಾಗ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಅವ್ರು ಮಾಡಿರೋದ್ರಲ್ಲಿ ಬರೀ 50% ಅಷ್ಟೇ ಇದೆ. ಅದೆಲ್ಲ ನಾವಿಲ್ಲಿ ಹಾಕೋಕ್ಕೆ ಜಾಗ ಇಲ್ಲದೆ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀವಿ. ನಾವು ಅಮ್ಮನ ತರಾನೇ ಏನೇನೋ ಡಿಫ್ರೆಂಟ್ ಆಗಿ ಫುಡ್ ಟ್ರೈ ಮಾಡ್ತಾ ಇರ್ತೀವಿ. Hello everyone, good morning. ಎಲ್ಲಿದ್ಯಾ ರಿಯಾಜ್? ನಾನು ಪೂಜಾಕನ್ ಮನೆಯಲ್ಲಿ. ಎಸ್, ಪೂಜಾಕನ್ ಮನೇಲಿ ಇದೆಯಾ? ಮಜಾ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ಸೊ ಎಸ್, ರೇಯಾನ್ಶ್ ಹೇಳ್ದಂಗೆ ನಾವು ಪೂಜಾಕ ಮನೆಯಲ್ಲಿದ್ದೀವಿ. ಇವತ್ತು ಬೆಳಗ್ಗೆನೆ ಬಂದಿದ್ದೀವಿ. ಇವಾಗ ಅವ್ರ ಸದ್ಯಕ್ಕೆ ಟೀ ಮಾಡ್ತಾ ಇದ್ದಾರೆ. ಸಂಜೆದು ಟೀ, ಗಂಟೆ 4:30 ಆಗಿದೆ. ಸೊ ಟೀ ಮಾಡ್ತಾ ಇದ್ದಾರೆ ಪೂಜಾ. ರೇಯಾನ್ಶ್ ಫ್ರೆಂಡ್ ಅಲ್ಲ? ರೇಯಾನ್ಶ್ ಯಾರ ಫ್ರೆಂಡು? ಪೂಜಾಕ. ಅಂಡ್ ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಪೂಜಾ ಅವ್ರ ಮನೆದು ಹೋಮ್ ಟೂರ್ ಮಾಡಿ ಅಂತ. ಸೊ ತೋರಿಸ್ತೀನಿ, ಅವ್ರ ಮನೆಯಲ್ಲೂ ಏನೋ ಒಂದು ಸ್ಪೆಷಲ್ ಆಗಿದೆ, ಅದನ್ನ ತೋರಿಸ್ತೀನಿ ಎಲ್ಲರಿಗೂ ಅಲ್ವಾ? ತೋರಿಸೋಣ ಅಲ್ವಾ? ಯು ಡೋಂಟ್ ನೋ? ರೇಟ್ಸ್ ತೋರಿಸ್ತಾನೆ ಏನ್ ಸ್ಪೆಷಲ್ ಆಗಿದೆ ಪೂಜಾಕನ್ ಮನೆಯಲ್ಲಿ ಅಂತ ಅಲ್ವಾ? ಅವನಿಗೆ ಸ್ಟೆಪ್ಸ್ ಇಷ್ಟ ಆಗಿದ್ದು. ಅವನಿಗೆ ಸ್ಟೇರ್ಸ್ ಇಷ್ಟ ಆಯ್ತು ಅಲ್ಲಿ. ಸೊ ಇವಾಗ ನೆಕ್ಸ್ಟ್ ಏನ್ ಸ್ಪೆಷಲ್ ಆಗಿದೆ ಪೂಜಾಕನ್ ಮನೆಯಲ್ಲಿ ಅಂತ ರೇಟ್ಸ್ ತೋರಿಸ್ತಾನೆ. ಓಕೆನಾ? ಸೊ ಇವತ್ತು ನಾವು ಪೂಜಾ ಮನೆಯಲ್ಲಿದ್ದೀವಿ. ಅವತ್ತು ಯಾರೋ ಕೇಳಿದ್ರಿ ಅವ್ರ ಮನೆದು ಹೋಮ್ ಟೂರ್ ಮಾಡಿಸಿ ಅಂತ. ಸೊ ಇವತ್ತು ಅವ್ರ ಮನೆಯಲ್ಲಿದ್ದೀವಿ. ಸೊ ಅವ್ರ ಮನೇನು ಇದು ಹೆಂಗಿದೆ ಅಂತ ತೋರಿಸ್ತೀನಿ ಇವತ್ತು ನಾನು. ಬನ್ನಿ. ಮನೆ ಪೂಜಾ ಮತ್ತೆ ಅಭಿಬ್ರೋದು. ಬಾಗಿಲು ತೆಗಿತಾ ಇರೋದು ಇವನು. ಇಲ್ಲಿ ತೋರಿಸು ಫಸ್ಟ್ ಏನಿದು. ಎಸ್, ಇದು ಲಿವಿಂಗ್ ರೂಮ್. ಎಸ್, ಅದೆಲ್ಲ ಪೂಜಕ್ಕ ಮಾಡಿರೋ ಆರ್ಟ್ಸ್. ಎಸ್, ಆಮೇಲೆ ಅದು ಓಕೆ ಬಲೂನ್. ಇದು ಲಿವಿಂಗ್ ಏರಿಯಾ. ಎಸ್, ಆಮೇಲೆ ಇಲ್ಲೊಂದು ಡೈನಿಂಗ್ ಟೇಬಲ್. ಅಂಡ್ ಅಲ್ಲಿ ಹೊರಗಡೆ 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 ಹೋಗ್ರಿ. ಹೊರಗಡೆ ಹೋಗಿ ಹೊರಗಡೆ. ಓಪನ್. ಇಲ್ಲಿ ಸ್ಕ್ವಿರಲ್ ಮತ್ತೆ ಜಂಪ್ ಮಾಡ್ಕೊಂಡು ಸ್ಕ್ವಿರಲ್ ವರ್ಡ್ಸ್ ಎಲ್ಲ ತುಂಬಾ ಬರ್ತಾ ಇತ್ತಲ್ಲ ಅವಾಗಿಂದ. ತುಂಬಾ ಚೆನ್ನಾಗಿದೆ ಅಲ್ಲ ಇದು. ಇವಾಗ ಹೊರಗಡೆ ಹೋಗಕ್ಕೆ ಚಳಿ ಆಗ್ತಾ ಇದೆ ಅಲ್ಲ ರೇಂಜ್? ಬಟ್ ವಿಂಟರ್ ಅಲ್ಲಿ ಚೆನ್ನಾಗಿರುತ್ತೆ ಅಲ್ವಾ? ಸಾರಿ, ಸಮ್ಮರ್ ಅಲ್ಲಿ ಚೆನ್ನಾಗಿರುತ್ತೆ ಅಲ್ವಾ? ಚಳಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬರ್ತಿದ್ದಂಗೆ ಇಲ್ಲಿ ಲೆಫ್ಟ್ ಅಲ್ಲಿ ಸ್ಟೆಪ್ ಇದೆ. ನನ್ನ ಫೇವರಿಟ್ ಪಾರ್ಟ್. ಎಸ್, ರೇಯನ್ಸ್ ಫೇವರಿಟ್ ಪಾರ್ಟ್ ಇದೆ ಇಲ್ಲಿ. ಅಲ್ಲಿ ಕೆಳಗಡೆ ಹೋದ್ರೆ ಏನಿದೆ? ಕೆಳಗಡೆ ಹೋದ್ರೆ ಏನಿದೆ? ಕಿಚನ್ ಮತ್ತೆ ಬಾತ್ರೂಮ್ ಮತ್ತೆ ಇಲ್ಲಿ ಪೂಜಾ ಅಕ್ಕ. ಆಮೇಲೆ ಏನಿದೆ ತೋರಿಸು ಇಲ್ಲಿ. ಅಲ್ಲೇನಿದೆ? ಅಲ್ಲೇನಿದೆ ಡೋರ್ ಪಕ್ಕ? ಒಳಗಡೆ ಏನಿದೆ ಅಲ್ಲಿ? ಬಾತ್ರೂಮ್. ಎಸ್, ಇದು ವಾಷಿಂಗ್ ರೂಮ್. ವಾಷಿಂಗ್ ಮಿಷಿನ್, ಡ್ರೈಯರ್ ಎಲ್ಲ ಇದೆ ಅಲ್ವಾ? ಲೆಫ್ಟ್ ಅಲ್ಲಿ ಕಿಚನ್ ಇದೆ. ಆ್ಯಂಡ್ ಇದೊಂದು ವಾಕ್ ಇನ್ ಕ್ಲೋಸೆಟ್. ಪಕ್ಕದಲ್ಲಿ ಏನಿದೆ ಅದು ವಾಷಿಂಗ್ ರೂಮ್. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇಲ್ಲೊಂದು ವಾಕ್ ಇನ್ ಕ್ಲೋಸೆಟ್ ಇದೆ. ಎಷ್ಟು ಬೇಕಿದ್ರು ಬಟ್ಟೆ ಇಟ್ಕೊಬೋದು. ಎಸ್, ಇದು ಜಕೂಜಿ. ಪೂಜಾಕನ್ ಮನೆಯಲ್ಲಿ ಎಸ್, ದೊಡ್ಡದಾಗಿ ಜಕೂಜಿ ಇದೆ ಅಲ್ಲ? ಚೆನ್ನಾಗಿದೆ ಅಲ್ಲ? ನೀನ್ ಸ್ನಾನ ಮಾಡ್ತೀಯಾ? ಸ್ನಾನ ಮಾಡ್ತೀಯಾ ನೀನು? ಹೋಗ್ತೀಯ ಒಳಗಡೆ? ನೀರು ಬಿಡ್ತೀನಿ ಒಳಗಡೆ ಕೂರ್ತೀಯ ಹೋಗಿ ಟಬ್ಬಲ್ಲಿ? ಓಕೆ. ಆ್ಯಂಡ್ ಈ ಮನೆದು ಇಂಟ್ರೆಸ್ಟಿಂಗ್
ವಿಷಯ ಇರೋದು ಅಂದರೆ ಇಲ್ಲಿ ಜಕೂಸಿಲಿ ಮನೆಯಲ್ಲೇ ಒಂದು ಜಕೂಸಿ ಇದೆ. ಸೊ ಇದು ಆ್ಯಕ್ಚುಲಿ ಡಿಟ್ಯಾಚ್ಡ್ ಹೌಸು, ಅಂದರೆ ಮೇಲ್ಗಡೆ ಇದೊಂದು ಸಿಂಗಲ್ ಹೋಮು, ಮೇಲ್ಗಡೆ ಓನರ್ ಇದ್ದಾರೆ, ಕೆಳಗಡೆ ಪಾರ್ಟ್ನ ರೆಂಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಈ ಥರ ಜಕೂಸಿ ಎಲ್ಲ ಮಾಡ್ಕೊಂಡಿದ್ದಾರೆ ಆರಾಮಾಗಿ, ಒಳ್ಳೆ ಸ್ಪಾ ಥರ. ಜಕೂಸಿ ಜೊತೆಗೇನೆ ಸೋನಾರ್ ಕೂಡ ಇದೆ ಆ್ಯಂಡ್ ಡೆಫಿನೆಟ್ಲಿ ಅವರು ಅದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಹಂಗೆ ಇದೆ ಅದು. ರೇಯನ್ಶ್ಗೆ ಮಾತ್ರ ಇವಾಗ ಇಲ್ಲಿ ಬಂದು ಫುಲ್ ಖುಷಿಯಾಗಿದೆ. ಅವ್ನಿಗೆ ಸ್ನಾನ ಮಾಡು ಅಂತ ಹೇಳಿದ್ವಿ ಜಕೂಸಿಯಲ್ಲಿ ಹೋಗ್ಬಿಟ್ಟು ಕುತ್ಕೋ ಅಂತ, ಬಟ್ ಬೇಡ ಬೇಡ ಅಂತ ಹೇಳ್ತಾ ಇದ್ದಾನೆ. ಹೋಗ್ತೀಯ ರೇಯನ್ಶ್? ಸ್ನಾನ ಅಲ್ಲ, ಸುಮ್ಮನೆ ಒಳಗಡೆ ಹೋಗಿ ಕುತ್ಕೊಳ್ಳೋದು ಚೆನ್ನಾಗಿರುತ್ತೆ. ಹೋಗ್ತೀಯಾ? ಸುಮ್ಮನೆ ಹೋಗಲ್ಲಿ ಕುತ್ಕೊಳ್ಳೋದು. ಹೋಗ್ ಮತ್ತೆ ಹೋಗಿ ಕುತ್ಕೋ. ಯಾಕೆ ಇರು, ಓಪನ್ ಮಾಡಿಬಿಡ್ತೀವಿ ನೀರು, ಚೆನ್ನಾಗಿರುತ್ತೆ. ಓಕೆನಾ? ಸೊ ಮನೆಯೆಲ್ಲ ತೋರಿಸಿದ್ವಿ, ಮನೆಯವ್ರನ್ನೇ ತೋರಿಸಿಲ್ಲ ನಾವು. ರೇಯನ್ಶ್ ಯಾರ ಮನೇಲಿ ಇದೆಯಾ ನೀನು? ಪೂಜಕ್ಕನ ಮನೇಲಿ ಅಲ್ವಾ? ಸೊ ಅದು ಪೂಜಕ್ಕ ಮತ್ತೆ ಅಭಿಷೇಕ್ ಬ್ರೋ ಅಲ್ವಾ? ಪೂಜಾ ಅಂಡ್ ಅಭಿಷೇಕ್. ರೇಯನ್ಶ್ ಹ್ಯಾವಿಂಗ್ ಫನ್ ಅಲ್ಲ? ಖುಷಿ ಆಯ್ತಲ್ಲ ನಿಂಗೆ ಮನೆಗೆ ಬಂದಿದ್ದು? ಯಾವಾಗ್ಲೂ ನಮ್ಮ ಮನೆಯಲ್ಲೇ ಇದ್ದು ಬೋರ್ ಆಗಿತ್ತಲ್ವಾ? ಇವತ್ತು ಇಲ್ಲಿ ಬಂದಿದ್ದು ಖುಷಿ ಆಯ್ತಲ್ವಾ ನಮ್ಗೆ? ಬೆಳಗ್ಗೆ ಬಂದು ರಾತ್ರಿ ಆಗಿ ಹೋಯ್ತಲ್ಲ. ಬೆಳಗಿಂದ ಒಂದು ಫುಲ್ ಡೇ ನಮ್ದು ಮಾಮನೆ ಹತ್ರ ಔಟರಿ. ಯಾವ ಬರ್ಡ್ಸ್ ನೋಡಿದೆ? ರೆಡ್ ಬರ್ಡ್ ಮತ್ತೆ ಸ್ಕ್ವಿರಲ್. ಸ್ಕೂಲಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸ್ಕ್ವಿರಲ್ ಹಿಂಗೆ ಹೋಗ್ತಾ ಇತ್ತು, ಆಮೇಲೆ ಹಿಂಗೆ ಜಂಪ್ ಮಾಡಿ ತಿಂತಾ ಇತ್ತು. ನಮ್ಮ ಮನೆಯಲ್ಲಿ ಸ್ಕ್ವಿರಲ್ ಬರೋದಿಲ್ಲ, ಬರೀ ಪಿಜನ್ ಮಾತ್ರ ಬರುತ್ತೆ ಅಲ್ವಾ? ಇಲ್ಲೇ ಇರೋಣ ನಾವು, ಇಲ್ಲೇ ಇರೋಣ ನಾವು. ಇಲ್ಲಿ ಸ್ಕ್ವಿರಲ್ ಬರುತ್ತೆ, ಬೇರೆ ಬೇರೆ ಬರ್ಡ್ಸ್ ಎಲ್ಲ, ರಾಬಿಟ್ ಎಲ್ಲ ಬರುತ್ತಂತೆ ಒಂದೊಂದ್ಸರಿ. ನಮ್ದು ಲ್ಯಾಪ್ಟಾಪ್ ಬೇಕಲ್ಲ ಸ್ಕೂಲ್ ಅಟೆಂಡ್ ಮಾಡಕ್ಕೆ. ನಮ್ಮ ಮನೇಲಿ ತಗೊಂಬರೋಣ, ಹೋಗ್ಬಿಟ್ಟು ತಗೊಂಬರೋಣ. ಇವ್ರ ಮನೆ ಅಭಿಬ್ರದ್ದು ಲ್ಯಾಪ್ಟಾಪ್ ಇದೆ ಅಂತೆ, ಅದ್ರಲ್ಲಿ ಅಟೆಂಡ್ ಮಾಡೋಣ. ಓಕೆನಾ? ಓಕೆ ಅಲ್ಲ? ಬಟ್ ಇವಾಗ ನಿಂಗೆ ಸ್ಕೂಲ್ಗೆ ರಜಾ ಅಲ್ವಾ? ಇನ್ನು 10 days 15 days ರಜಾ ಇವಾಗ. 16 days. 16 days ರಜಾ. ಇಲ್ಲೇ ಇಲ್ಲೇ ಇರ್ತೀಯಾ? ನಾವು ಅಮ್ಮನ ತರಾನೇ ಏನೇನೋ ಡಿಫ್ರೆಂಟ್ ಆಗಿ ಫುಡ್ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲ ಅವ್ರು ಟ್ರೈ ಮಾಡ್ತಾರೆ. ಓಕೆ, ನಾನು ಮಾಡ್ಕೊಡ್ತೀನಿ, ನೀವು ಎಲ್ಲ ತಿನ್ನಿ ಕೂತ್ಕೊಂಡು ರಿವ್ಯೂಸ್ ಕೊಡ್ತೀವಿ. ಹೌದು. ಓಕೆ ಅಲ್ಲ? ಡನ್ ಅಲ್ಲ ರೇಂಜ್? ಓಕೆ ಡನ್ ಡನ್. ಸೊ ನಾನು ಆ್ಯಕ್ಚುಲಿ ಅವತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಪೂಜಾ ಅವರು ತುಂಬ ಚೆನ್ನಾಗಿ ಈ ಥರ ಜ್ಯುವೆಲ್ರೀಸ್ ಮಾಡ್ತಾರೆ, ಇಯರಿಂಗ್ಸ್, ಸ್ಟಡ್, ಆಮೇಲೆ ನೆಕ್ ಪೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇವತ್ತು ಅದನ್ನು ಡೈರೆಕ್ಟಾಗಿ ವಿಜುವಲ್ ಆಗಿ ತೋರಿಸ್ತೀನಿ, ಅದು ಯಾವ ಥರ ಇದೆ, ಯಾವ ಥರ ಎಲ್ಲ ಮಾಡಿದ್ದಾರೆ ಅವರು, ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಅಲ್ಲ ನೇಶ್? ತೋರಿಸೋಣ?
ಸೊ ಇವಾಗ ಇಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಅವ್ರು ಮಾಡಿರೋದ್ರಲ್ಲಿ ಬರೀ 50% ಅಷ್ಟೇ ಇದೆ. ಅದೆಲ್ಲ ನಾವಿಲ್ಲಿ ಹಾಕೋಕ್ಕೆ ಜಾಗ ಇಲ್ಲದೆ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀವಿ. ಇನ್ನೂ ಇದ್ರದ್ದು ಡಬ್ಬಲ್ ಇದೆ ಅವ್ರ ಹತ್ರ ಅವ್ರು ಮಾಡಿರೋದು ಅಲ್ವಾ? ಎಸ್. ನೀವು ಆ್ಯಕ್ಚುಲಿ ಕೆನಡಾದಲ್ಲಿರೋರಾದರೆ, ಟೊರೊಂಟೊ ಹತ್ರ ಈ ಏರಿಯಾದಲ್ಲಿರೋರಾದರೆ ನಿಮಗೂ ಈ ಥರ ಜ್ಯುವೆಲ್ರಿ ಆಬ್ವಿಯಸ್ಲಿ ಬೇಕೇ ಬೇಕಾಗುತ್ತೆ ಯಾವುದಾದ್ರೂ ಒಂದು ಒಕೇಶನ್ಗೆ. ಸೊ ಖಂಡಿತವಾಗ್ಲೂ ನೀವು ಪೂಜಾ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಪೇಜ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾರೇ ಕೆನಡಾದಿಂದ ನೋಡ್ತಾ ಇರೋರು ಯಾರೇ ಇದ್ರೂ ನಿಮಗೂ ಈ ಥರ ಜ್ಯುವೆಲ್ರಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಅವರು. ಹೇಳಿದರೆ ಯಾವ ಕಲರಲ್ಲಿ ಬೇಕು ಅಂತ ಕಸ್ಟಮೈಸ್ ಮಾಡಿಕೊಡ್ತಾರೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವರ ಪೇಜ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆನಾ? ಓಕೆ, ಡನ್. ಎಸ್. ಕೆನಡಾದಲ್ಲಿರೋರು ಮಾತ್ರ ಅಲ್ಲ, ಇಂಡಿಯಾದಲ್ಲಿ ಅವ್ರ ಅಮ್ಮನೂ ಮಾಡ್ತಾ ಇದ್ದಾರೆ ಇದನ್ನ. ಸೇಮ್ ಜ್ಯುವೆಲ್ರಿ ಡಿಸೈನ್ ಅದೆಲ್ಲ ಅವ್ರ ಅಮ್ಮ ಮಾಡ್ತಾ ಇದ್ದಾರೆ. ಸೊ ನೀವು ಇಂಡಿಯಾದಲ್ಲಿರೋರಾದ್ರೂ ಮೈಸೂರು ಅಕ್ಕಪಕ್ಕ ಬೆಂಗಳೂರು ಎಲ್ಲಾದ್ರೂ ಕೊರಿಯರ್ ಮಾಡ್ತಾರೆ. ಮೈಸೂರು ಆದ್ರೆ ಎಸ್, ಕೊರಿಯರ್ ಮಾಡ್ತಾರೆ. ಸೊ ನೀವು ಅದೇ ಪೇಜನ್ನ ಅಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವುದು ಅವ್ರ ಅಮ್ಮಂದು ಶೇರ್ ಆಗುತ್ತೆ ಅಮ್ಮನಿಗೂ. ಸೊ ನೀವು ಇಂಡಿಯಾದಲ್ಲಿ ಇಟ್ಕೊಂಡು ಇದನ್ನೆಲ್ಲ ಆರ್ಡರ್ ಮಾಡ್ಕೊಬೋದು ಅಲ್ವಾ? ಎಸ್. ತುಂಬಾ ಟ್ಯಾಲೆಂಟೆಡ್ ಅವರು. ಇದು ಮಾತ್ರ ಅಲ್ಲ, ಇನ್ನೂ ಏನೇನೋ ಮಾಡಿಟ್ಟಿದ್ದಾರಲ್ಲ ಆಕ್ಚುಲಿ ಮನೆಯಲ್ಲಿ. ಸೊ ನಾವು ಇವತ್ತು ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಿರೋದು. ಸೊ ಹಂಗಾಗಿ ಇವತ್ತು ತೋರಿಸ್ತಾ ಇದೀವಿ. ಇವ್ ನೋಡಿಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲ. ಇವಾಗ ನಾವ್ ಯಾವ್ದು ತಗೊಳ್ಳೋಣ ಅಂತ ಹೇಳಿ ನೀನು. ಅಮ್ಮ ಯಾವ್ದು ತಗೋಬೇಕು ಇವಾಗ ಅಂತ ರಿಯನ್ಶ್ ಹೇಳ್ತಾನೆ. ಉದ್ದು ಅದು ಇದು 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 ಎಲ್ಲ ತಗೊಳ್ಳೋಣ ನಾವೇ. ಸೊ ನಿನ್ನೆ ನಮಗೆ ಅಲ್ಲಿ ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ ಅಲ್ಲ ರೇಯಂಶ್. ಸೊ ಇವತ್ತು ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೀವಿಲ್ಲಿ ಅಪಾರ್ಟ್ಮೆಂಟ್ ನೋಡಿದ್ದೀರಾ ನಮ್ಮದು. ಇದು ನಾರ್ಮಲ್ ಅಪಾರ್ಟ್ಮೆಂಟ್ ನಾವಿರೋದು. ಬಟ್ ಇನ್ನೂ ಕಾಂಡೋಮಿನಿಯಂ ಅಂತ ಇರುತ್ತೆ, ಅದು ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಆಗಿರುತ್ತೆ. ಅಪಾರ್ಟ್ಮೆಂಟ್ಗಳು ಇನ್ನೊಂದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್ ಇರುತ್ತೆ. ಆ್ಯಂಡ್ ಇವತ್ತು ಅವ್ರ ಮನೆ ಏನಿದೆ ಅದು ಬಂದುಬಿಟ್ಟು ಡಿಟ್ಯಾಚ್ಡ್ ಹೌಸ್. ಅಂದರೆ ಮೇನ್ ಒಂದು ಹೋಲ್ ಮನೆಯದು ಮೇಲ್ಗಡೆ ಪಾರ್ಟಲ್ಲಿ ಓನರ್ ಇರ್ತಾರೆ ಆ್ಯಂಡ್ ಕೆಳಗಡೆ ರೆಂಟ್ ಕೊಟ್ಟಿರ್ತಾರೆ. ಸೊ ಆ ಥರದ್ದು ಇವಾಗ ನೀವು ಕೆನಡಾಗೆ ಬರ್ತಿರೋರಾದರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಹೆಂಗಿರುತ್ತೆ ಡಿಟ್ಯಾಚ್ಡ್ ಹೌಸ್ ಅಂತ. ಸೊ ಐ ಹೋಪ್ ಈ ಒಂದು ವಿಡಿಯೋದಿಂದ ಯಾರಿಗಾದ್ರೂ ಸ್ವಲ್ಪ ಹೆಲ್ಪ್ ಆಗಿರ್ಬೋದು ಅಂತ ಅಲ್ವಾ ರೇಂಜ್? ಆ್ಯಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಅವರ FB ಪೇಜ್ ಚೆಕ್ ಮಾಡೋದನ್ನ ಮರಿಬೇಡಿ. ಡೆಫಿನೆಟ್ಲಿ ನಿಮಗೆ ಕೆನಡಾದಲ್ಲಿರೋರ್ಗಾದ್ರೆ ಅದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಜ್ಯುವೆಲ್ರೀಸ್ ಎಲ್ಲ. ಸೊ ನಿಮಗೆ ಕಲರ್ ಯಾವ ಥರ ನಿಮ್ಮ ಸಾರಿ ಇದೆ, ಯಾವ ಥರ ನಿಮ್ಮ ಒಂದು ಡ್ರೆಸ್ ಇದೆ ಅದಕ್ಕೆ ಕಸ್ಟಮೈಸ್ ಮಾಡ್ಕೊಂಡು ಜ್ಯುವೆಲ್ರಿ ಹಾಕೋಬೋದು ಅಲ್ಲ ರೇಂಜ್? ಸೊ ಅಲ್ಲಿಗೆ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಅವ್ನು ಕಾಯ್ತಾ ಇದ್ದಾನೆ. ಕಂಟಿನ್ಯೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬೈ ಬೈ. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಟಾಟಾ, ಬೈ ಬೈ. ಟಾಟಾ, ಬೈ ಬೈ.